ಮುಡಿಪಿನಂತಹ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನ ಮಾಡಿರುವ ಸೂರಜ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಸೂರಜ್ PU ಕಾಲೇಜಿನ 2020-21ನೇ ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಮುಡಿಪುವಿನಲ್ಲಿ ಕಾರ್ಯಾಚರಿಸುತ್ತಿರುವ ಸೂರಜ್ PU ಕಾಲೇಜಿನ 2020-21ನೇ ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಸೂರಜ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಚೇರ್ಮನ್ ಡಾಕ್ಟರ್ ಮಂಜುನಾಥ್ S. ರೇವಣ್ಕರ್ ಮಾತನಾಡಿ, ನಾವು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕಳುಹಿಸುತ್ತಿಲ್ಲ. ಸೂರಜ್ ಶಿಕ್ಷಣ ಸಂಸ್ಥೆ ಸದಾ ನಿಮಗೆ ತೆರೆದಿರುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಶಿಕ್ಷಕರು ಮತ್ತು ಪೋಷಕರು ಹೆಮ್ಮೆ ಪಡುವಂತೆ ಬದುಕಬೇಕು ಎಂದು ಹೇಳಿದರು. ಸಿಟಿ ಸ್ಕೂಲ್ ಮಕ್ಕಳು ನೋಡಿದ್ರು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಭಾಳ ಒಳ್ಳೆ. ಯಾಕೆ 15 ವರ್ಷದಿಂದ ಒಂದು ಕಂಪ್ಲೇಂಟ್ ಇಲ್ಲ ಒಂದು ಮಕ್ಕಳು. ದಟ್ ಈಸ್ ಕಾಲ್ಡ್ ಗ್ರೇಟ್ನೆಸ್. ಇದನ್ನು ನೋಡಿದಾಗ ನನಗೆ, ನಾನು ಸಿಟಿ ಶಾಲೆಗೆ ಹೋಗಿದ್ದೆ, ಅಲ್ಲಿ ಕ್ಲೈಮೇಟು ಇಲ್ಲಿ ಕ್ಲೈಮೇಟು ಭಾಳ ಡಿಫ್ರೆನ್ಸ್. ಇಲ್ಲಿ ಮಕ್ಕಳು ನಾವು ಹೇಳಿದ್ದೆಲ್ಲ ಕೇಳಿ ಮತ್ತು ಇಲ್ಲಿ ಒಂದು ಮೌಲ್ಯಾಧಾರಿತ ಶಿಕ್ಷಣ ಬೆಳವಣಿಗೆ ಆಗಲಿಕ್ಕೆ ನಮ್ಮಂಥ ಗ್ರಾಮೀಣ ಪ್ರದೇಶ ಶಾಲೆಗಳೇ ಮೇನ್. ಹಾಗಾಗಿ ನಿಮಗೆಲ್ಲ ನೀವು ಒಳ್ಳೇದು ಮಾಡಲಿ. ಮುಂದಿನ ಭವಿಷ್ಯ ಸೆಕೆಂಡ್ ಈಗ ಫಸ್ಟ್ ಹಂತ SSLC ಆದಮೇಲೆ ಸೆಕೆಂಡ್ ಹಂತ PUC. ಈಗ ಮುಂದಿನ ಹಂತ ನೀವು ಡಾಕ್ಟರ್ ಆಗ್ತೀರಾ, ಇಲ್ಲ ಇಂಜಿನಿಯರ್ ಆಗ್ತೀರಾ, ಇಲ್ಲ ಏನೇನೋ ನಿಮ್ಮ ಆಸೆಗಳು ದೇವರು ಎಲ್ಲ ಈಡೇರಿಸ್ತೀವಿ. ಬಳಿಕ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಯರಾಮ್ ಪೂಂಜಾ ಮಾತನಾಡಿ, ವಿದ್ಯಾರ್ಥಿ ಜೀವನ ಅಮೂಲ್ಯವಾದುದು. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿ ಜೀವನವನ್ನು ಸಂತೋಷದಿಂದ ಕಳೆಯಬೇಕು, ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಬೇಕು ಎಂದು ಹೇಳಿದರು. Because you don't have any worries, you don't have any responsibilities regarding your family or your surroundings. Your duty is only to enjoy your life through your studies. So far as studies concerned, only the knowledge is not enough. You have to study few more other ideas. By the experience of your friends, teachers as well as elders. It is your responsibility to give due respect to the elders, particularly your parents, teachers as well as your friends. What I would like to say is, if you want to settle in your life, you have to follow some moral ethics. ಈ ಸಂದರ್ಭ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, V4 ನ್ಯೂಸ್, ಮಂಗಳೂರು.